ನಿಮಗೆ ಈ ಚಳಿ ಟೈಮಲ್ಲಿ ಬ್ಯೂಟಿ ಪಾರ್ಲರಲ್ಲಿ ಸಿಗುವಂತಹ ಕಾಸ್ಟ್ಲಿ ಫೇಶಿಯಲ್ ಗ್ಲೋ ಮನೇಲಿ ಸಿಗಬೇಕು ಅಂತಂದರೆ ನೀವು ಈ ಸಿಂಪಲ್ ಆಗಿರುವಂಥ ಫೇಸ್ ಮಾಸ್ಕನ್ನು ಒಂದೇ ಒಂದು ಸರಿ ಟ್ರೈ ಮಾಡಿ ನೋಡ್ಬೋದು. ಇನ್ಸ್ಟೆಂಟಾಗಿ ನಿಮ್ಮ ಸ್ಕಿನ್ಗೆ ಆ ಗ್ಲೋವನ್ನು ಕೊಡುತ್ತೆ, ಬ್ರೈಟ್ನೆಸ್ಸನ್ನು ಕೊಡುತ್ತೆ. ಮತ್ತು ಇನ್ನೊಂದು ಏನು ಅಂತಂದರೆ ಚಳಿ ಟೈಮಲ್ಲಿ ಎಷ್ಟೇ ನಿಮ್ಮ ಸ್ಕಿನ್ ಡಲ್ ಆಗಿದ್ರೂ ಕೂಡ ಅದನ್ನ ಸಾಫ್ಟಾಗಿ ಸ್ಮೂತಾಗಿರೋ ಥರ ಮಾಡುತ್ತೆ. ಹಲೋ ನಮಸ್ತೆ ಎಲ್ರಿಗೂ. ನಿಮಗೆ ಈ ಚಳಿ ಟೈಮಲ್ಲಿ ಜಾಸ್ತಿ ಟೈಮ್ ಸಿಗಲ್ಲ ಸ್ಕಿನ್ ಕೇರ್ ಮಾಡೋದಕ್ಕೆ, ಹಾಗೆ ಸ್ಕಿನ್ ಕೂಡ ತುಂಬ ಡಲ್ ಆಗುತ್ತೆ. ಸೊ ಇನ್ಸ್ಟೆಂಟಾಗಿ ಆ ಫ್ರೆಶ್ನೆಸ್ ಬರಬೇಕು, ಗ್ಲೋ ಬರಬೇಕು, ಏನಾದರೂ ಟ್ರೈ ಮಾಡಬೇಕು ಅಂತಿದ್ರೆ ಈ ಸಿಂಪಲ್ ಆಗಿರುವಂಥ ಫೇಸ್ ಮಾಸ್ಕನ್ನು ನೀವು ಇಮ್ಮಿಡಿಯೇಟಾಗಿ ಮಾಡಿ ಹಚ್ಚಿ ಒಂದೇ ವಾಶಿಗೆ ರಿಸಲ್ಟನ್ನು ಪಡ್ಕೋಬೋದು. ಅಷ್ಟು ಅದ್ಭುತವಾಗಿದೆ ಈ ಫೇಸ್ ಮಾಸ್ಕ್. ವಿಡಿಯೋನ ನೋಡಿ ಟ್ರೈ ಮಾಡಿ ಮತ್ತೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ. ನಾವು ಎನರ್ಜೆಟಿಕ್ ಆಗಿರಬೇಕು ಅಂತಂದರೆ ನಾವು ಪೋಷಕಾಂಶಗಳಿರುವಂಥ ಆಹಾರನ ಹೇಗೆ ತಿನ್ನಬೇಕು, ಚಳಿ ಟೈಮಲ್ಲಿ ನಮ್ಮ ಸ್ಕಿನ್ ಗ್ಲೋ ಆಗಬೇಕು ಅಂತಂದರೆ ನಾವು ಪೋಷಕಾಂಶ ಇರುವಂತಹ ಕೆಲವೊಂದು ಸ್ಕಿನ್ ಕೇರನ್ನು ಮಾಡಬೇಕಾಗುತ್ತೆ. ಆ ಥರದ್ದು ಯಾವುದಿದೆ, ನಿಮಗೆ ಈ ಬಟರ್ ಫ್ರೂಟ್ ಅಂತ ಸಿಗುತ್ತೆ ಅಥವಾ ಅವೆಕಾಡೋ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಅದು ಹಣ್ಣಾಗಿರುವಂಥದ್ದು ಬೇಕು. ಅದು ಕೆಲವೊಂದು ಸರಿ ಕಾಯಿರುತ್ತೆ, ಅದು ಆಗಲ್ಲ. ಹಣ್ಣಾಗಿದ್ದರೆ ನಮಗೆ ಈ ಥರ ಕ್ರೀಮ್ ತೆಗೆಯೋದಕ್ಕೆ ಬರುತ್ತೆ. ಆ ಕ್ರೀಮ್ ಒಂದು ಸ್ವಲ್ಪ ಬೇಕಾಗುತ್ತೆ. ಒಂದು ಅರ್ಧ ಹಣ್ಣಿದು ಕ್ರೀಮ್ ಸಾಕಾಗುತ್ತೆ. ಅದು ತುಂಬ ನೈಸಾಗಿ ಅದನ್ನ ಕ್ರೀಮ್ ಮಾಡ್ಬೋದು. ಮಿಕ್ಕಿದನ್ನು ನೀವು ಮಿಲ್ಕ್ ಶೇಕ್ ಎಲ್ಲ ಮಾಡಿಕೊಂಡು ಕುಡಿಬೋದು. ಬೀಜನ ಬಿಸಾಡ್ಕೋಬೇಕು. ಆ ಕ್ರೀಮನ್ನು ತಗೊಂಡು ಅವಕಾಡೋ ಹಣ್ಣಿದು ಬಟರ್ ಫ್ರೂಟಿದು ಕ್ರೀಮನ್ನು ತಗೊಂಡು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೀವು ಗ್ರೈಂಡ್ ಮಾಡಿದರೂ ನಡೀತದೆ. ತುಂಬ ನೈಸಾಗಿ ಪೇಸ್ಟ್ ಥರ ಮಾಡಲಿಕ್ಕೆ ಬರಬೇಕು ನಮಗೆ. ಇದಕ್ಕೆ ಒಂದು 2 ಚಮಚದಷ್ಟು ಗಟ್ಟಿ ಮೊಸರನ್ನು ಹಾಕೋಬೇಕು. ಹಾಗೆಯೇ ಒಂದು ಸ್ವಲ್ಪ ಈ ಮಲೈ ಅಥವಾ ಹಾಲಿನ ಕೆನೆ ಅಂತಾರಲ್ವ, ಅದು ಬೇಕು. ಸ್ಕಿನ್ನನ್ನು ಚಳಿ ಟೈಮಲ್ಲಿ ಸಾಫ್ಟ್ ಮಾಡೋದಕ್ಕೆ, ಇನ್ಸ್ಟೆಂಟಾಗಿ ಗ್ಲೋ ಮಾಡೋದಕ್ಕೆ ಈ ಹಾಲಿನ ಕೆನೆ ತುಂಬ ಉತ್ತಮ. ಇಲ್ಲದಿದ್ದರೆ ನೀವು 2 ಡ್ರಾಪಷ್ಟು ಗ್ಲೀಸರಿನನ್ನು ಹಾಕೋಬೋದು. ಹಾಗೆಯೇ 1 ಟೀ ಸ್ಪೂನಷ್ಟು ಜೇನುತುಪ್ಪ, 1 ಟೀ ಸ್ಪೂನಷ್ಟು ರೋಸ್ ವಾಟರ್, ಇದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅವಕ್ಯಾಡೋ ನಮ್ಮ ಸ್ಕಿನ್ಗೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳನ್ನು ಕೊಡುತ್ತೆ. ಸ್ಕಿನ್ನನ್ನು ಸಾಫ್ಟಾಗಿಡಲಿಕ್ಕೆ, ಗ್ಲೋ ಮಾಡಲಿಕ್ಕೆ, ಬ್ರೈಟ್ನೆಸ್ ಬರೆಸೋದಕ್ಕೆ. ಹಾಗೆಯೇ ಮೊಸರು ಕೂಡ ಅಷ್ಟೇ, ಸ್ಕಿನ್ನನ್ನು ಮಾಯ್ಶ್ಚರೈಸ್ಡ್ ಆಗಿರೋದಕ್ಕೆ, ಹೈಡ್ರೇಟ್ ಆಗಿರೋದಕ್ಕೆ ತುಂಬ ಒಳ್ಳೆಯದು. ಜೇನುತುಪ್ಪ ಕೂಡ ಅಷ್ಟೇ, ಹಾಲಿನ ಕೆನೆ ಕೂಡ ಅಷ್ಟೇ. ಹಾಗೆಯೇ ಇನ್ಸ್ಟೆಂಟ್ ಗ್ಲೋಗೆ ರೋಸ್ ವಾಟರ್ ಕೂಡ ತುಂಬ ಉತ್ತಮ. ರೋಸ್ ವಾಟರ್ ಮತ್ತು ಜೇನುತುಪ್ಪ ಆದಷ್ಟು ಪ್ಯೂರ್ ಆಗಿರೋದನ್ನು ಬಳಸಿ. ಲಿಂಕ್ ಬೇಕಾದರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಎಲ್ಲದನ್ನು ನೈಸಾಗಿ ಕ್ರೀಮ್ ಥರ ಮಾಡಿಬಿಟ್ಟು ಕ್ಲೀನಾಗಿ ನೀವು ಮುಖನ ಒಂದು ಸರಿ ತೊಳೆದ್ಬಿಟ್ಟು ಮುಖಕ್ಕೆ ಹಚ್ಚಿ, ಅಂದರೆ 2 ಲೇಯರ್ ಅಥವಾ 3 ಲೇಯರಲ್ಲಿ ಹಚ್ಚಿ ಬಿಡಬೇಕು. 15 ನಿಮಿಷ ಅಥವಾ 20 ನಿಮಿಷ ನೀವು ಬಿಟ್ಟರೆ ಸಾಕು. ಅದಾದ ನಂತರ ಮುಖವನ್ನು ಕ್ಲೀನಾಗಿ ತೊಳ್ಕೊಂಡು ಒರೆಸ್ಕೊಂಡು ಒಳ್ಳೆಯ ಮಾಯ್ಶ್ಚರೈಸರನ್ನು ಹಚ್ಕೊಳ್ಳಿ. ಒಳ್ಳೆಯ ಮಾಯ್ಶ್ಚರೈಸರ್ದು ಲಿಂಕ್ ಬೇಕಾದರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ ಅಥವಾ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ನಿಮ್ಮದು ತುಂಬ ಆಯಿಲಿ ಸ್ಕಿನ್ ಆದರೆ ನೀವು ಮೊಸರು ಮತ್ತು ಹಾಲಿನ ಕೆನೆ ಹಾಕಬೇಡಿ. ಅದರ ಬದಲಾಗಿ ಹಾಲನ್ನು ಹಾಕ್ಕೊಳ್ಳಿ. ಅಂದರೆ ಅವಕ್ಯಾಡೋದು ಕ್ರೀಮು, ಹಾಲು, ಜೇನುತುಪ್ಪ ಮತ್ತು ರೋಸ್ ವಾಟರ್ ಹಾಕಿದರೆ ಸಾಕು. ಯಾವುದನ್ನಾದರೂ ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ನಿಮಗೆ ಫಸ್ಟ್ ವಾಶಿಗೆ ವಿಸಿಬಲ್ ರಿಸಲ್ಟ್ ಸಿಗುತ್ತೆ. ತುಂಬ ಮುಖ ಸಾಫ್ಟ್ ಆದಾಗೆ, ಗ್ಲೋ ಆದಾಗೆ, ಬ್ರೈಟ್ನೆಸ್ ಬಂದಾಗೆ ಅನಿಸುತ್ತೆ. ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.